ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಧರ್ಮಸ್ಥಳಕ್ಕೆ ಮುಸುಕುದಾರನ ಸಾಕ್ಷಿಯ ಸಿಡಿಲು. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನೂರಾರು ಕೊಲೆಗಳಿಗೆ ಈ ವ್ಯಕ್ತಿಯ ದೂರು ಸಾಕ್ಷಿ ಎನ್ನಲಾಗುತ್ತಿದ್ದು, ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿಯಾದ ನಂತರ ಭಾರೀ ಸಂಚಲನವೊಂದು ಸೃಷ್ಟಿಯಾಗಿದೆ. ಜೊತೆಗೆ ಬಂದಿದ್ದ ವಕೀಲರು ಆ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ದಕ್ಷಿಣ ಕನ್ನಡ ಎಸ್ಪಿಗೆ ಕೇಳಿಕೊಂಡಿದ್ದು, ಅದಕ್ಕೆ ಒಪ್ಪಿಗೆಯನ್ನೂ ನೀಡಿದ್ದಾರೆ. ಧರ್ಮಸ್ಥಳ ಪ್ರಕರಣದ ದೂರುದಾರ ಸಾಕ್ಷಿಯು ನೀಡಿರುವ ಆಸ್ತಿ ಪಂಜರದ ಅವಶೇಷಗಳನ್ನು ದೂರುದಾರರ ಪರ ವಕೀಲರು ಹಾಗೂ ಪಂಚರ ಸಮ್ಮುಖದಲ್ಲಿ ಪೊಲೀಸರು ಸ್ವಾಧೀನಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಮುಂದಿನ ಕ್ರಮ ಕಾನೂನು ಕೈಗೊಳ್ಳಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಅವರು ತಿಳಿಸಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ವ್ಯಕ್ತಿ ಬೆಳ್ತಂಗಡಿ ಕೋರ್ಟಿಗೆ ಹಾಜರಾಗಿದ್ದು, ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ಇಬ್ಬರು ವಕೀಲರ ಜೊತೆಗೆ ಶುಕ್ರವಾರ ಸಂಜೆ 4 ಗಂಟೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿದ್ದು, ಮುಖಕ್ಕೆ ಪೂರ್ತಿಯಾಗಿ ಕರಿಕೋಟು ಮುಚ್ಚಿಕೊಂಡು ಬಂದು ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಿದ್ದಾರೆ. ಇನೋವಾ ಕಾರಿನಲ್ಲಿ ಬಂದ ಆ ವ್ಯಕ್ತಿಗೆ ಪೊಲೀಸರು ಬಿಗಿ ಭದ್ರತೆಯನ್ನ ನೀಡಿದ್ದು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಸೂಟ್ಕೇಸ್ ರೀತಿಯ ಬ್ಯಾಗ್ ಜೊತೆಗೆ ನ್ಯಾಯಾಲಯಕ್ಕೆ ಬಂದ ಆ ವ್ಯಕ್ತಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಸಂದೇಶ್ ಕೆ ಅವರ ಮುಂದೆ ಹೇಳಿಕೆ ನೀಡಿದ್ದಾರೆ. ಇತ್ತೀಚೆಗೆ ಜುಲೈ 4ರಂದು ಬೆಂಗಳೂರಿನ ವಕೀಲರ ಜೊತೆಗೆ ಧರ್ಮಸ್ಥಳ ಠಾಣೆಗೆ ಹಾಜರಾಗಿದ್ದ ಆ ವ್ಯಕ್ತಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ನೂರಾರು ಕೊಲೆಗಳು ಮತ್ತು ಆ ಹೆಣಗಳನ್ನು ಹೂತು ಹಾಕಿದ್ದಕ್ಕೆ ಸಾಕ್ಷಿ ಹೇಳುತ್ತೇನೆಂದು ದೂರಿನಲ್ಲಿ ಹೇಳಿದ್ರು. ಜೊತೆಗೆ ಬಂದಿದ್ದ ವಕೀಲರು ಆ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರಿಗೆ ಕೇಳಿಕೊಂಡಿದ್ದು, ಅದಕ್ಕೆ ಒಪ್ಪಿಗೆಯನ್ನ ಕೂಡ ನೀಡಿದ್ದಾರೆ. ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವ ಜಿಲ್ಲಾ ಎಸ್ಪಿ ಅವರು, ಧರ್ಮಸ್ಥಳ ಪ್ರಕರಣದ ದೂರುದಾರ ಸಾಕ್ಷಿಯು ನೀಡಿರುವ ಅಸ್ಥಿಪಂಜರದ ಅವಶೇಷಗಳನ್ನು ದೂರುದಾರರ ಪರ ವಕೀಲರು ಹಾಗೂ ಪಂಚರ ಸಮ್ಮುಖದಲ್ಲಿ ಪೊಲೀಸರು ಸ್ವಾಧೀನಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಜಿಲ್ಲೆಯ ಸಕ್ಷಮ ಪ್ರಾಧಿಕಾರವು ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕ್ಷಿಯ ರಕ್ಷಣೆಗೆ ಜುಲೈ 10ರಿಂದಲೇ ಜಾರಿಗೆ ಬರುವಂತೆ ಅನುಮೋದನೆ ನೀಡಿದೆ. ಶುಕ್ರವಾರ ಸಾಕ್ಷಿ ದೂರುದಾರ ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಸ್ವತಃ ತಾವೇ ಹೊರ ತೆಗೆದಿರುವುದಾಗಿ ತಿಳಿಸಿರುವ ಅಸ್ಥಿಪಂಜರದ ಅವಶೇಷಗಳನ್ನು ಹಾಜರುಪಡಿಸಿದ್ದಾರೆ ಎಂದು ಎಸ್ಪಿಯವರು ಹೇಳಿಕೆ ನೀಡಿದ್ದಾರೆ. ಆದರೆ ಎಲ್ಲ ಅಧಿಕೃತ ಮೂಲಗಳಿಂದ ಸಾಕ್ಷಿ ದೂರುದಾರರ ಗುರುತನ್ನ ಬಹಿರಂಗಪಡಿಸದಿರಲು ನಿರ್ಧರಿಸಲಾಗಿರುತ್ತದೆ. ಈ ಬಗ್ಗೆ ಬಂಟ್ವಾಳ ಡಿಎಸ್ಪಿ ನೇತೃತ್ವದಲ್ಲಿ ಪ್ರತ್ಯೇಕ ತನಿಖೆ ಆರಂಭಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಳ್ತಂಗಡಿ. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳದ ಪ್ರಕರಣದ ದೂರುದಾರ ನ್ಯಾಯಾಲಯಕ್ಕೆ ಪೊಲೀಸ್ ಭದ್ರತೆಯೊಂದಿಗೆ ಹಾಜರುಪಡಿಸಲಾಗಿದೆ. ಸರ್, ಈ ಪ್ರಕರಣದ ತನಿಖೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ? ಕೆಲವು ದಿನಗಳ ಹಿಂದೆ ಫೇಸ್ಬುಕ್ನಲ್ಲಿ ಬೆಂಗಳೂರಿನ ವಕೀಲರಿಬ್ಬರು ಒಂದು ಪೋಸ್ಟ್ ಅನ್ನು ಹಾಕಿದ್ರು. ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತ ಹೇಳಿ ಇಬ್ಬರು ಯುವ ವಕೀಲರು ಬೆಂಗಳೂರು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಆ ಪೋಸ್ಟ್ ಅಲ್ಲಿ ಹೇಳಿದ್ರು, ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಹಲವು ಕೊಲೆಗಳ ಪೈಕಿ ಸಾಕ್ಷಿ ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾರೆ. ನಾವು ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರ ಮುಂದೆ ಹಾಜರುಪಡಿಸ್ತೇವೆ ಅಂತ ಹೇಳಿದರು. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಅವರು ಬೆಂಗಳೂರಲ್ಲಿ ಮೀಟಿಂಗಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಮಂಗಳೂರಿಗೆ ಬಂದರು. ಮಂಗಳೂರಿಗೆ ಬಂದಾಗ ಎಸ್ಪಿ ಅವರು ಇಲ್ಲ ಅಂತ ಹೇಳಿ ವಾಪಸ್ ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಮತ್ತೆ
ಅವರು ಒಟ್ಟಿಗೆ ಮತ್ತೊಂದು 4 ಮಂದಿ ವಕೀಲರು ಇದ್ದು ಒಟ್ಟು 6 ಮಂದಿ ವಕೀಲರು ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಅದರ ಹೋದ ನಂತರ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಸುದ್ದಿ ಆದಾಗ ಪೊಲೀಸರಿಗೆ ಸ್ವಲ್ಪ ರೀತಿಯಲ್ಲಿ ಒತ್ತಡ ಬಂತು. ಯಾಕಂತೇಳಿ ಒಂದು ವರ್ಗ ಹೇಳುವುದು ಏನಂತ ಹೇಳಿದರೆ, ಅವರು ಬರ್ತಾರಂತೇಳಿ ಗೊತ್ತಿದ್ದು SP ಅವರು ತಪ್ಪಿಸಿದ್ರು ಅಂತೇಳಿ ಒಂದು. ಆ ರೀತಿಯಲ್ಲಿ ವಾದ ಸರಣಿ ಮುಂದುವರಿಯಿತು. ವಾಸ್ತವವಾಗಿ ಆ ಸಂದರ್ಭದಲ್ಲಿ 3 ದಿವಸ, ಶುಕ್ರವಾರ, ಶನಿವಾರ, ಆದಿತ್ಯವಾರ 3 ದಿವಸ ಬೆಂಗಳೂರಲ್ಲಿ ರಾಜ್ಯದ IPS ಅಧಿಕಾರಿಗಳ ಮೀಟಿಂಗ್ ಇತ್ತು. ಸ್ವತಃ CM ಸಿದ್ದರಾಮಯ್ಯನವರು, ಗೃಹ ಸಚಿವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಭಾಗವಹಿಸಿದಂಥ ಒಂದು ಸಭೆ. ಅದು ಸಾಮಾನ್ಯವಾಗಿ ವಾರ್ಷಿಕ ಒಂದು ಸಾರಿ ನಡೆಯುವಂಥದ್ದು. ಅದರಿಂದಾಗಿ ಎಲ್ಲ IPS ಆಫೀಸರ್ಗಳು ಇಲ್ಲಿ ಹೋಗಲೇಬೇಕು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬೇರೆ ಯಾರು IPS ಅಧಿಕಾರಿಗಳು ಇರಲಿಲ್ಲ. ಅಡಿಷನಲ್ SP ಅವರು ಡಾಕ್ಟರ್ ರಾಜೇಂದ್ರ ಅವರು ಇದ್ರು, ಕಮಿಷನರೇಟ್ ವ್ಯಾಪ್ತಿಯಲ್ಲಿ DCP ಅವರು ಇದ್ರು. ಬೇರೆ ಯಾವ IPS ಅಧಿಕಾರಿಗಳು ಇರಲಿಲ್ಲ. ಅದಾಗಿ ಪೊಲೀಸರ ಮೇಲೆ ಒತ್ತಡ ಬಿತ್ತು. ಪೊಲೀಸರು ಆ ವಕೀಲರನ್ನು ಸಂಪರ್ಕ ಮಾಡಿದ್ರು. ನೀವೊಂದು ಕರ್ಕೊಂಡು ಬರಬೇಕು, ಹೀಗೆ ಆಗಿದೆ, ಇಲ್ಲದ್ರೆ ನಾವು ನಿಮಗೆ ನೋಟಿಸ್ ಕೊಡಬೇಕಾಗುತ್ತದೆ ಅಂತ. ಆಯ್ತಾ? ಅಷ್ಟೊತ್ತಿಗೆ ವಕೀಲರು 2-3 ದಿವಸ ಬಿಟ್ಟು ವಕೀಲರು ಬಂದರು. ವಕೀಲರು ಮಾತ್ರ ಬಂದದ್ದು. ಬಂದವರು SP ಅನ್ನು ಮೀಟ್ ಮಾಡಿದ್ರು. ಅವರಿಗೊಂದು ಅವರ ಕಂಪ್ಲೇಂಟ್ ಕಾಪಿ ಕೊಟ್ಟರು. ಅವರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕಳಿಸಿದರು. ಅವರು ಧರ್ಮಸ್ಥಳಕ್ಕೆ ಹೋದರು. ಧರ್ಮಸ್ಥಳದಲ್ಲಿ ಆ ಕಂಪ್ಲೇಂಟನ್ನು ಕೊಟ್ಟರು. ಕೊಟ್ಟಾಗ ಧರ್ಮಸ್ಥಳ ಪೊಲೀಸರು ಅದನ್ನೊಂದು NCR ಅಂತ ಹೇಳಿ ದಾಖಲು ಮಾಡಿಕೊಂಡ್ರು. ಯಾವುದೇ ದೂರು ಕೊಟ್ಟರು ಪೊಲೀಸರು ಒಂದು ದಾಖಲು ಮಾಡ್ಕೊಳ್ಬೇಕು, ಅದರಿಂದ NCR ದಾಖಲು ಮಾಡಿಕೊಂಡ್ರು. ಅದ ನಂತರ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟರು. ನ್ಯಾಯಾಲಯದಿಂದ ಅನುಮತಿ ಪಡೆದು ಬೇನೆ ಸೆಕ್ಷನ್ 211 ಅದರ ಅಡಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಯಿತು. ಆ ಸಂದರ್ಭದಲ್ಲಿ ದೂರುದಾರರ ಹೆಸರನ್ನು ಮರೆಮಾಚಲಾಗಿತ್ತು. ಯಾಕಂತ ಹೇಳಿದರೆ ದೂರುದಾರರು ಆ ಸಂಬಂಧವಾಗಿ ಒಂದು ಪ್ರತ್ಯೇಕವಾದ ಒಂದು ಮನವಿಯನ್ನು ಸಲ್ಲಿಸಿದರು. ಐಡೆಂಟಿಟಿಯನ್ನು ಯಾರು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಮಾಡಿದ್ರು. ಯಾಕಂತ ಹೇಳಿದರೆ ಸಾಕ್ಷಿದಾರರ ರಕ್ಷಣಾ ಕಾಯ್ದೆ, ವಿಟ್ನೆಸಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಇದೆ, 2018ರಲ್ಲಿ ಈ ದೇಶದಲ್ಲಿ ಜಾರಿಗೆ ಬಂದಿದೆ, ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ. ಯಾಕಂದ್ರೆ ಸಾಕ್ಷಿದಾರರಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಪ್ರಾಸಿಕ್ಯೂಷನ್ನ ಮೇಲಿದೆ, ಸರ್ಕಾರದ ಮೇಲಿದೆ ಅನ್ನುವಂಥ ಕಾರಣಕ್ಕಾಗಿ ಅಂತ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಅಡಿಯಲ್ಲಿ ಅವರೊಂದು ಅರ್ಜಿಯನ್ನು ಕೊಟ್ಟಿದ್ರು. ಅದರಿಂದಾಗಿ ಪೊಲೀಸರು FIRನಲ್ಲೇ ಅವರ ಹೆಸರು ಮೆನ್ಷನ್ ಮಾಡಿದ್ದಾರೆ ಮತ್ತು ಅದನ್ನು ಹೈಡ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಎಷ್ಟು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇದ್ದಾಗಲೂ ಆ ಸಂದರ್ಭದಲ್ಲೂ ಸಹ ಸಾಕ್ಷಿದಾರರನ್ನ, ಆ ಕಂಪ್ಲೇನೆಂಟ್ ಅನ್ನ ನೀವು ಡಿಸ್ಕ್ಲೋಸ್ ಮಾಡುವಾಗಿಲ್ಲ. ಅದರಿಂದಾಗಿ ಈ ಸಂದರ್ಭದಲ್ಲೂ ಸಹ ನಾವು ಅವರ ಹೆಸರನ್ನು ನಾವು ಮತ್ತು ಅವರ ಐಡೆಂಟಿಟಿ, ಅವ್ರು ಯಾರು ಏನು ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡುವ ಹಾಗೆ ಇಲ್ಲ. ಕಾಯ್ದೆ ಯಾವ ರೀತಿ ಹೇಳ್ತದೆ, ಆದ್ರಿಂದಾಗಿ ಅವರ ಹೆಸರನ್ನು ನಾವು ಡಿಸ್ಕಸ್ ಮಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ದಾಖಲಾಗಿದೆ ಎಂದು FIR, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ತನಿಖೆಯನ್ನು ಆರಂಭಿಸುವ ಹಂತದಲ್ಲಿ ಅವರು ದೂರುದಾರರಿಗೆ ನೋಟಿಸ್ ಕೊಡುವಂಥ ಕ್ರಮ ಇದೆ. ಅವರು ದೂರುದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ದರಿಂದ ದೂರುದಾರರು ನಿನ್ನೆ ದಿವಸ ತಮ್ಮ ವಕೀಲರೊಂದಿಗೆ ಬೆಳ್ತಂಗಡಿ JMFC ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಹಾಜರಾಗಿ ನ್ಯಾಯಾಧೀಶರ ಎದುರು ಅವರ BNSSನಲ್ಲಿ 183 ಸೆಕ್ಷನ್, ಇಂದಿನ CRPC ಅಲ್ಲಾದರೆ 164 ಅದರ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಯಾಕಂತ ಹೇಳಿದರೆ ಸ್ವತಃ ಮ್ಯಾಜಿಸ್ಟ್ರೇಟ್ರೇ ದೂರುದಾರರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಸ್ವತಃ ದಾಖಲಿಸಿಕೊಳ್ಳುವುದು. ಇದಕ್ಕೆ ನೀವು 164 ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಯಾಕಂದರೆ ಆ ಸ್ಟೇಟ್ಮೆಂಟಿಗೆ ಯಾವುದೇ ಸಾಕ್ಷಿದಾರ ಅಂತಿಮ ಹಂತದವರೆಗೂ ಬದ್ಧನಾಗಿರಬೇಕಾಗುತ್ತದೆ. ಒಂದು ವೇಳೆ ಅದರಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ನನ್ನನ್ನು ಒತ್ತಡದಿಂದ ನಾನು ಆ ರೀತಿಯ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳಿ ಅವನು ಏನಾದರೂ ಹೇಳಿದರೆ ಆತನ ಮೇಲೆ ಮತ್ತೊಂದು ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತೆ. ಅದರಿಂದಾಗಿ ಆ ಸಾಕ್ಷಿಗೆ ಅಷ್ಟೊಂದು ಮಹತ್ವ ಇದೆ. ಆ ರೀತಿಯ ಹೇಳಿಕೆಯನ್ನು ದಾಖಲಿಸಿದೆ. 4:40 ನ್ಯಾಯಾಧೀಶರ ಮುಂದಕ್ಕೆ ಹೋದವನು ಸುಮಾರು 6:10 ಏನೋ ಒಂದು
ಅಲ್ಲಿಂದ ಹೊರಗೆ ಬಂದಿರುವಂತದ್ದು. ನ್ಯಾಯಾಧೀಶರು ಆ ದಾಖಲೆಯನ್ನು ಅವರು ಸಿಗ್ನೇಚರ್ ಮಾಡಿ ಆ ಪ್ರಕರಣದ ತನಿಖೆಯನ್ನು ಯಾರು ನಡೆಸ್ತಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಅದೆಲ್ಲ ಇವು, ಅವರಿಗೆ ಕೊಡ್ತಾರೆ. ಆದ್ರಿಂದಾಗಿ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಅರ್ಗಾನಿಗರ್ ಅವರಿಗೆ ಅದನ್ನು ಮುಚ್ಚಿದ ಲಕಾಟೆಯಲ್ಲಿ ಕೊಟ್ಟಿದ್ದಾರೆ. ತದನಂತರ ಈತ ನ್ಯಾಯಾಧೀಶರ ಎದುರು ಹೋಗುವಾಗ ಒಂದು ಚೀಲ ಇಟ್ಕೊಂಡು ಹೋಗಿದ್ದೆ. ಅದರಲ್ಲಿ ಅಸ್ಥಿಪಂಜರ ಮತ್ತು 3 ಮೂಳೆಗಳು ಇದೆ ಅಂತ ಹೇಳಲಾಗಿದೆ. ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ತಂತ್ರಜ್ಞರ ಪರೀಕ್ಷೆ ಮಾಡಬೇಕಿದೆ ಮತ್ತು ಅದನ್ನು ಹಾಜರು ಮಾಡಬೇಕು, ಅದನ್ನು ಸೀಸ್ ಮಾಡಬೇಕಲ್ಲ ಪೊಲೀಸರು. ಅದರಿಂದಾಗಿ ಇವನನ್ನು ಮತ್ತು ಆ ಸೊತ್ತುಗಳನ್ನು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಕರೆದೊಯ್ಯಲಾಯಿತು. ಅಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಬಂದು ಅದನ್ನು ಮಹಜರು ಪ್ರಕ್ರಿಯೆಯಲ್ಲಿ ಅವರ ವಶಕ್ಕೆ ತೆಗೆದುಕೊಂಡರು. ಆ ಸಂದರ್ಭದಲ್ಲಿ ಬಂಟ್ವಾಳ ಡಿವೈಎಸ್ಪಿ ವಿಜಯ ಪ್ರಸಾದ್ ಇದ್ರು, ಬೆಳ್ತಂಗಡಿ ಠಾಣಾ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಇದ್ರು, ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಇದ್ರು, ಬೆಳ್ತಂಗಡಿ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಇದ್ರು ಮತ್ತು ಗುಪ್ತಚರ ಇಲಾಖೆಯ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ ಅವರು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಅಧಿಕಾರಿಗಳು. ಅಲ್ಲಿ ಬೇರೆ ಯಾರನ್ನು ಪ್ರವೇಶ ಕೊಡಲಿಲ್ಲ. ವಕೀಲರು ಸ್ಟೇಷನ್ಗೆ ಹೋಗಿದ್ರು. ಅಲ್ಲಿ ಕೇವಲ ಮಹಾಜರ ಪ್ರಕ್ರಿಯೆ ಮಾತ್ರ, ಅವನು ಕೊಟ್ಟಂತಹ ಆ ವಸ್ತುಗಳೇನಿದೆ ಅದನ್ನು ಮಹಾಜರು ಮಾಡುವಂಥದ್ದು. ಅದರ ನಂತರ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇಷ್ಟು ನಿನ್ನೆ ನಡೆದಂಥ ಘಟನೆ. ಅದನಂತರ ಆತನಿಗೆ ಒಂದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ 35/1 ಅದರ ನಂತರ ಇನ್ನು ಯಾವಾಗ ಇವರು ತನಿಖೆಗೆ ಕರೀತಾರ ಆ ಸಂದರ್ಭದಲ್ಲಿ ಆತ ತನಿಖೆಗೆ ಹಾಜರಾಗಬೇಕು. ಇದು ನಿನ್ನೆ ನಡೆದಂತ ಪ್ರೊಸೀಜರ್ ಆಯ್ತಲ್ಲ. ಈ ವಿಚಾರದಲ್ಲಿ 10 ಹಲವು ಸಂಶಯಗಳು, 10 ಹಲವು ಹೂವಪೋಗಳಿದೆ. ಈಗಾಗಲೇ ನೀವೇ ಈಗ ಆರಂಭದಲ್ಲೇ ಹೇಳಿದ್ರು 106 ಕೊಲೆಗಳು ಅಂತ ಹೇಳಿ, 106 ಅಸ್ಥಿಪಂಜರಗಳು, 106 ಕೊಲೆಗಳು, ಈ ರೀತಿಯಾಗಿ ಹೂವಪಗಳು ನಡೆದಿದೆ. ಸಾರ್ವಜನಿಕವಾಗಿಯೂ ಅದನ್ನು ಕೆಲವರು ನಂಬಿದ್ದಾರೆ, ಕೆಲವರು ನಂಬಲಿಲ್ಲ. ಆದರೆ ವಾಸ್ತವಾಂಶವನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಯಾವನಾದ್ರೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಯಾವುದಾದರೂ ಒಂದು ಕಡೆಯಲ್ಲಿ ಊತು ಹಾಕಿದ್ದರೆ ಆ ವ್ಯಕ್ತಿಯ ಸಂಬಂಧಪಟ್ಟವರು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರ ಇಲ್ವೋ? ಕೊಡ್ತಾರೆ. ಸಾಮಾನ್ಯವಾಗಿ ಕೊಡ್ತಾರೆ. ಒಂದು ವೇಳೆ ಆತ ಕೊಲೆ ಆಗಿದ್ದಾನೆ ಎನ್ನುವಂತ ನಂಬಿಕೆಯೇ ಇಲ್ಲ ಅಥವಾ ಎಲ್ಲೋ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿದ್ರು ಕೂಡ ಪೊಲೀಸ್ ಠಾಣೆಗೆ ಒಂದು ದೂರು ಕೊಡ್ತಾರೆ, ಇಂತಿಂತವ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಅಂತ. ಆದ್ದರಿಂದ ಪೊಲೀಸ್ ಠಾಣೆಯಲ್ಲಿ ಅಂತಹ ಒಂದು ದಾಖಲೆಗಳು ಇದ್ದೇ ಇರ್ತದೆ. ಹಾಗಾದರೆ ಧರ್ಮಸ್ಥಳದ ಪರಿಸರದಲ್ಲಿ 106 ಮಂದಿಯನ್ನು ಕೊಲೆ ಮಾಡಿದ್ದಾರೆ ಅಂತಂದ್ರೆ ಅಂತ ಒಂದಾದ್ರೂ ಒಂದು ದಾಖಲೆಗಳು ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇರಬೇಕು, ಇಲ್ಲಾಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರಬೇಕು. ಯಾಕಂದ್ರೆ 2016ರವರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಧರ್ಮಸ್ಥಳ ಗ್ರಾಮ ಇತ್ತು. ನಾನು ದೇವಸ್ಥಾನ ಅಂತ ಹೇಳ್ತಾ ಇಲ್ಲ, ಸ್ಪಷ್ಟ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಧರ್ಮಸ್ಥಳ ದೇವಸ್ಥಾನದಲ್ಲಿರುವಂತ ಧಾರ್ಮಿಕ ಕ್ಷೇತ್ರ ಅದು, ಅದರ ವ್ಯಾಪ್ತಿಯೇ ಬೇರೆ, ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯೇ ಬೇರೆ. ಧರ್ಮಸ್ಥಳ ದೇವಸ್ಥಾನದ ವ್ಯಾಪ್ತಿಯಿಂದ ವಿಸ್ತಾರವಾದದ್ದು ಧರ್ಮಸ್ಥಳ ಗ್ರಾಮ ವ್ಯಾಪ್ತಿ. ಯಾಕಂದ್ರೆ ಅಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ತಮ್ಮ ಸ್ವಂತ ಜಾಗದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆ ಗ್ರಾಮದಲ್ಲಿ. ಅದೇ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಧರ್ಮಸ್ಥಳವನ್ನಂತ ಹೇಳುವಾಗ ಕೇವಲ ಕ್ಷೇತ್ರ ಅಂತ ಅನಿಸ್ಕೊಳ್ಳೋದು. ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಧಾರ್ಮಿಕ ಕ್ಷೇತ್ರ ಅದು ಶ್ರೀ ಮಂಜುನಾಥನ ಕ್ಷೇತ್ರ, ಅಣ್ಣಪ್ಪನ ಆರಾಧ್ಯ ಸ್ಥಳ, ಆ ರೀತಿಯ ಒಂದು ಇದಿರೋದು. ಆದರೆ ಇಲ್ಲಿ ಈ ವಿಚಾರವನ್ನೆಲ್ಲ ಬದಿಗೊತ್ತಿ ಎಲ್ಲಾ ಕೊಲೆಗಳು ಮಾಡಿದ್ದಾರೆ ಧರ್ಮಸ್ಥಳದವರು ಅನ್ನುವಂತ ಮಾತು ಬರ್ತಾ ಇದೆ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮ ಅಂತ ಹೇಳಿದ್ರೆ ಸುಮಾರು 7,800 ಮಂದಿ ನಾಗರಿಕರು ಇರುವಂತ ಜಾಗವೇ ಹೊರತು ಅನಾಗರಿಕರು ಇರುವಂತಹ ಸ್ಥಳ ಅಲ್ಲ. ಸರಿ, ಈಗ ನೀವು ಹೇಳ್ದಾಗೇನೆ
ಆ ದೂರು ಆಗಿರಲ್ವಾ ಅಂತ ಕೇಳಿದ್ರಿ ಅಲ್ವಾ. ಈಗ ನಾವು ಸುಮಾರಷ್ಟು ನೋಡಿರ್ತೀವಿ, ಒಂದು ದಾಖಲಾಗಿರೋ ದೂರು ಇದ್ದು ಏನೋ ಅದೊಂದು ಇಲ್ಲದೆ ಇರೋ ತರನೇ ಪೊಲೀಸರು ಅದನ್ನ ನಶಿಸಿ ಬಿಡ್ತಾರೆ. ಹಾಗೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ವಾ ಸರ್ ಇದು? ನೋಡಿ, ಒಂದು ದೂರು ದಾಖಲಾದ ಮೇಲೆ ಪೊಲೀಸರು ಆ ದೂರಿನ ಬಗ್ಗೆ ಒಂದು FIR ದಾಖಲು ಮಾಡ್ತಾರೆ. FIR ದಾಖಲಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗಲೇಬೇಕು. ಸ್ಟೇಷನ್ ಅಲ್ಲಿ ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲಿನ ಅಧಿಕಾರಿ ಪ್ರಶ್ನೆ ಮಾಡ್ತಾನೆ, ಅವನಿಗಿಂತ ಮೇಲಿನ ಅಧಿಕಾರಿ ಪ್ರಶ್ನೆ ಮಾಡ್ತಾನೆ, ಅದಕ್ಕಿಂತ ಮೇಲಿನ ಅಧಿಕಾರಿ ಪ್ರಶ್ನೆ ಮಾಡ್ತಾನೆ, ಜಿಲ್ಲಾ ಮಟ್ಟದ ಅಧಿಕಾರಿಯು ಪ್ರಶ್ನೆ ಮಾಡ್ತಾನೆ. ಪ್ರತಿ ತಿಂಗಳು SP ಮಟ್ಟದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. SP ಮಟ್ಟದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಇಡೀ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, DSPಗಳು ಆ ಮೀಟಿಂಗ್ ಅಲ್ಲಿ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ಪ್ರತಿ ಠಾಣೆಯಲ್ಲಿ ಎಷ್ಟು ದೂರು ದಾಖಲಾಗಿದೆ. ಈಗ ಉದಾಹರಣೆಗೆ ಧರ್ಮಸ್ಥಳ ಠಾಣೆ ಅಂತಲೇ ಇಟ್ಟುಕೊಳ್ಳಿ. ಈ ತಿಂಗಳಲ್ಲಿ ಅಂದರೆ ಜುಲೈ ತಿಂಗಳಲ್ಲಿ ಈ ತಿಂಗಳ ಕೊನೆಗೆ 28, 29 ಈ ತಾರೀಕಿನ ಅಂದಾಜಿಗೆ ಅವರು ಮೀಟಿಂಗ್ ಮಾಡುವಂಥದ್ದು, ಅವರ ಸಮಯಾವಕಾಶ ನೋಡಿಕೊಂಡು. ಆ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಆದ ದೂರಿನ ಎಲ್ಲ ಫೈಲ್ಗಳನ್ನು ಇಟ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಹಾಜರಾಗಬೇಕು. ಅವರಿಗಿಂತ ಮೇಲಿನ ಅಧಿಕಾರಿ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇರ್ತಾರೆ. ಅವರಿಗಿಂತ ಮೇಲಿನ ಅಧಿಕಾರಿ ಬಂಟ್ವಾಳ ಉಪವಿಭಾಗದ DSP, ಅವರಿಗಿಂತ ಮೇಲಿನ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿಗೆ. ಇಷ್ಟು ಅಧಿಕಾರಿಗಳು, 4 ಸ್ತರದ ಅಧಿಕಾರಿಗಳು ಆ ಮೀಟಿಂಗ್ ಅಲ್ಲಿ ಇರ್ತಾರೆ. ಕೇವಲ ನನ್ನೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಹೇಳಿದ್ದು. ಅದೇ ರೀತಿ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಆ ರೀತಿಯ ಪದ್ಧತಿ ಇದೆ. ಆಗ SP ಅವರು ಕೇಳ್ತಾರೆ ಎಷ್ಟು ಕೇಸು ರಿಜಿಸ್ಟರ್ ಆಗಿದೆ. 18 ಕೇಸುಗಳು ರಿಜಿಸ್ಟರ್ ಆಗಿದೆ. ಹಾಗಾದ್ರೆ ಒಮ್ಮೆ ರಿಜಿಸ್ಟರ್ ಆದ ಕೇಸನ್ನು ಅದನ್ನ ಮುಚ್ಚಿ ಹಾಕುವಂತ ಕೆಲಸ ಮುಚ್ಚಿ ಹಾಕುವಂತ ಪ್ರಶ್ನೆ ಇಲ್ಲ, ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಒಂದನೇ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಸೋ ಅಂಡ್ ಸೋ, ಈ ಪ್ರಕರಣದಲ್ಲಿ ಏನು ಪ್ರಗತಿಯಾಗಿದೆ ಕೇಳ್ತಾರೆ. ತನಿಖೆಯ ಪ್ರಗತಿ ಏನು, ಆರೋಪಿಯ ಬಂಧನ ಆಗಿದೆಯಾ, ಆರೋಪಿಯ ಬಂಧನ ಆಗಿದೆ, ಪ್ರಾಪರ್ಟಿ ರಿಕವರಿ ಆಗಿದೆಯಾ, ಪ್ರಾಪರ್ಟಿ ರಿಕವರಿ ಆಗಿದೆ, ಪ್ರಾಪರ್ಟಿ ರಿಕವರಿ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಏನೆಲ್ಲ ಕ್ರಮ ತಗೊಂಡಿದ್ದೀರಿ? ಇಲ್ಲ ಸರ್, ಅದು FSI ಕೆಲವೊಂದು ದಾಖಲೆಗಳು ಆಗ್ಬೇಕಂದ್ರೆ ನಾವು ಈಗ ಸಂಬಂಧಪಟ್ಟ ಇಲಾಖೆಗೆ ಪತ್ರ ವ್ಯವಹಾರ ಮಾಡಿದ್ದೇವೆ, ಅದು ಬಂದ ಕೂಡಲೇ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ. ಆ ಒಂದು ಪ್ರಕರಣ ಮುಗಿಯಿತು. ಇನ್ನೊಂದು ಪ್ರಕರಣ ಕೇಳ್ತಾರೆ, ಈ ಪ್ರಕರಣದ ಪ್ರಗತಿ ಏನಿದೆ. ಒಂದು ಮಿಸ್ಸಿಂಗ್ ಕೇಸ್ ಆಗಿದೆ, ಆ ಮಿಸ್ಸಿಂಗ್ ಕೇಸ್ ಅಲ್ಲಿ ನೀವು ಏನು ಮಾಡಿದ್ದೀರಿ, ಅವನ ಫೋನು ನಂಬರ್ ಇದೆಯಾ, ಅದು ಸ್ವಿಚ್ ಆಫ್ ಇದೆಯಾ, ಆನ್ ಇದೆಯಾ, ಸ್ವಿಚ್ ಆಫ್ ಇದೆಯಾ, ಅದರ ಕಾಲ್ ಡೀಟೇಲ್ಸ್ ಕೇಳಿದ್ದೀರಾ, ಕಾಲ್ ಡೀಟೇಲ್ಸ್ ಬಂದಿದ, ಅವನು ಕೊನೆಯ ಬಾರಿಗೆ ಯಾರಿಗೆ ಕರೆ ಮಾಡಿದ್ದಾನೆ ಎನ್ನುವುದನ್ನು ವಿಚಾರಣೆ ಮಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟು ಯಾರನ್ನೆಲ್ಲ ವಿಚಾರಣೆಗೆ ಕರೆಸಿದ್ದೀರಿ, ಅವರು ಏನೇನು ಹೇಳಿದ್ದಾರೆ, ಈ ಬಗ್ಗೆ ಪ್ರತಿಯೊಂದು ಕೇಸಿನ ಬಗ್ಗೆಯೂ ಹಿರಿಯ ಅಧಿಕಾರಿಗಳು ಕೂಲಂಕಷವಾಗಿ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾರೆ. ಇದನ್ನು ಈ ರೀತಿಯಾಗಿ ತನಿಖೆ ಕೊಂಡೋಗಬೇಕು. ಇದರಲ್ಲಿ ಇಂತಿಂತ ಸಂಶಯಗಳು ಕಾಣ್ತಾ ಇದೆ, ಆ ಸಂಶಯಗಳಿಗೆ ಮುಂದಿನ ಮೀಟಿಂಗ್ ಒಳಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿ. ಇಷ್ಟು ಸಂಶಯಗಳು ನಮಗೆ ಕಾಣ್ತಾ ಇದೆ, ಈ ಸಂಶಯಗಳಿಗೆ ನೀವು ಉತ್ತರ ಕೊಡಬೇಕು ಮುಂದಿನ ಮೀಟಿಂಗ್ ನಲ್ಲಿ ಅಂತ. ಅದರಿಂದಾಗಿ ಎಲ್ಲಾ ಪ್ರಕರಣಗಳಲ್ಲೂ ಸಹ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಅದು ಒಂದು ಟಾಸ್ಕ್ ಆಗಿರ್ತದೆ. ಅದರಿಂದಾಗಿ ಒಂದು FIR ಆಯ್ತು ಅಂತ ಹೇಳಿ ಫೈಲ್ ಕ್ಲೋಸ್ ಮಾಡಿ ಅಲ್ಲಿ ಇಟ್ಟುಕೊಳ್ಳುವುದಲ್ಲ. ಮತ್ತೆ ನಿಮ್ಮಲ್ಲಿ ಎಷ್ಟು LPC ವಾರಂಟ್ಗಳಿವೆ, ಎಷ್ಟು ವಾರಂಟ್ಗಳಿದೆ ಬಾಕಿ ಇದೆ, ಅದನ್ನ ಜಾರಿಗೆ ಏನು ಕ್ರಮ ತಗೊಳ್ತೀರಿ, ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಸ್ಟ್ರೆಂತ್ ಕಡಿಮೆ ಇದೆಯಾ, ನಿಮ್ಗೆ ಹೆಚ್ಚುವರಿ ಸ್ಟ್ರೆಂತ್ ಈ ತಿಂಗಳಲ್ಲಿ, ಮುಂದಿನ ತಿಂಗಳಲ್ಲಿ ಏನಾದ್ರು ಹಬ್ಬ ಹರಿದಿನಗಳು, ಜಾತ್ರೆ ಗೀತ್ರೆ ಏನಾದ್ರು ಇದೆಯಾ, ಎಕ್ಸ್ಟ್ರಾ ಫೋರ್ಸ್ ಬೇಕಾಗ್ತದ, ಇದನ್ನೆಲ್ಲ ನೀವು ಕಾಲ ಕಾಲಕ್ಕೆ ನಮಗೆ ಅಪ್ಡೇಟ್ ಮಾಡಬೇಕು. ಮತ್ತೆ ಪ್ರತಿದಿನ ಬೆಳಿಗ್ಗೆ ಪ್ರತಿಯೊಬ್ಬ ಸಬ್ ಇನ್ಸ್ಪೆಕ್ಟರ್, ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಅವರ ಮೇಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಲೇಬೇಕು. ಒಂದು ವೇಳೆ ಒಂದು ಗಂಭೀರ ಪ್ರಕರಣ ಸಂಭವಿಸಿತು ಅಂತ ಹೇಳ್ಕೊಳ್ಳಿ, ಪೊಲೀಸ್ ಠಾಣೆಗೆ ಮಾಹಿತಿ ಬಂದ ಕೂಡಲೇ ಆತ ಅದನ್ನು ಮೇಲಾಧಿಕಾರಿಗಳು ಹೇಳಬೇಕು, ಮೇಲಾಧಿಕಾರಿ ಅದಕ್ಕೆ ಮೇಲಾಧಿಕಾರಿಗಳಿಗೆ ಹೇಳಬೇಕು, ಅದಕ್ಕಿಂತ ಮೇಲೆ SP ಅವರ ಮಟ್ಟಕ್ಕೆ ಹೋಗ್ಬೇಕು. ಸರ್, ಇಂಥದ್ದೊಂದು ಪ್ರಕರಣ ಆಗಿದೆ, ನಾನು ಸ್ಪಾಟಿಗೆ ಹೋಗ್ತಾ ಇದ್ದೇನೆ, ಈಗ ಸಿಕ್ಕಿರುವ ಮಾಹಿತಿ ನಾನು ಸ್ಪಾಟಿಗೆ ಹೋದ ಮೇಲೆ ಅದನ್ನು ಪರಿಶೀಲನೆ ಮಾಡಿ ನಿಮಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳಲೇಬೇಕು. ಒಂದು ವೇಳೆ ಅದು ಕೊಲೆ ಪ್ರಕರಣ, ಇಲ್ಲದ್ರೆ ದರೋಡೆ ಪ್ರಕರಣ,
ಗಂಭೀರ ಪ್ರಕರಣ ಅಂತ ಆದ ಕೂಡಲೇ ಇಮಿಡಿಯೇಟ್ ಅವರು ಮಾಹಿತಿ ಕೊಡ್ತಾರೆ. ಆಗ ಸ್ವತಃ SP, ಅಡಿಷನಲ್ SP ಇಂಥ ಅಧಿಕಾರಿಗಳು ಸ್ಪಾಟಿಗೆ ಹೋಗ್ತಾರೆ. ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ IGP ಅವರು ಸ್ಪಾಟಿಗೆ ಹೋಗುವಂತ ನಿದರ್ಶನ ಇದೆ, ಇಲ್ಲಂತ ಏನಿಲ್ಲ. ಅದರಿಂದಾಗಿ ಯಾವುದೇ ಪ್ರಕರಣವನ್ನು ಪೊಲೀಸರು ಕ್ಷುಲ್ಲಕ ಕಾರಣಕ್ಕಾಗಿ ಮುಚ್ಚಿ ಹಾಕುವಾಗಿಲ್ಲ, ಮುಚ್ಚಿ ಹಾಕುವಾಗಿಲ್ಲ. ಈಗ ಒಂದು ಡೆಡ್ ಬಾಡಿ ಪತ್ತೆ ಆಯ್ತು ಅಂತ ಇಟ್ಕೊಳ್ಳಿ. ಪೊಲೀಸರ ಸುರಿವಿನ ಪ್ರಾಥಮಿಕ ತನಿಖೆ ಏನು ಅಂತ ಹೇಳಿದ್ರೆ ಆ ಮೃತದೇಹದ ಗುರುತನ್ನು ಪತ್ತೆ ಹಚ್ಚುವುದು, ಅದಕ್ಕಾಗಿ ಅವರು ಆ ಮೃತದೇಹ ಪತ್ತೆಯಾದ ಕೂಡಲೇ ಅದರ ಉದ್ದ ಎಷ್ಟು, ಅಗಲ ಎಷ್ಟು, ಅದರಲ್ಲಿರುವ ಮಾರ್ಕ್ಗಳು, ಚಿಹ್ನೆಗಳು ಏನು, ಕೂದಲು ಎಷ್ಟು ಉದ್ದ ಇದೆ, ಗಡ್ಡ ಇದೆಯಾ, ಯಾವುದಾದ್ರೂ ಗಾಯಗಳಿವೆ ಇದೆಯಾ, ಈ ರೀತಿಯಾಗಿ ಎಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲ ಅಕ್ಕಪಕ್ಕದ ಎಷ್ಟು ಪೊಲೀಸ್ ಸ್ಟೇಷನ್ಗಳಿವೆ ಅಷ್ಟಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆದ ಕಂಪ್ಲೇಂಟ್ಸ್ಗಳಿದೆಯಾ, ಇಂತಿಂತೊಂದು ಡೆಡ್ ಬಾಡಿ ಪತ್ತೆಯಾಗಿದೆ, ಬಂದು ಐಡೆಂಟಿಫೈ ಮಾಡಿಸಿ ಅಂತ. ಹಾಗಾದ್ರೆ ಈಗ ಮುಂದಿನ ದಿನಗಳಲ್ಲಿ ಹೂತಿಟ್ಟ ಮೃತದೇಹಗಳದ್ದು ಹೊರತೆಗೆಯೋ ಕೆಲಸನ ಮಾಡ್ತಾರೆ ಈಗ ಪೊಲೀಸರು ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರ ಏನು ಹೇಳಿದ್ದಾನೆ, ನಾನು 106 ಮೃತದೇಹಗಳನ್ನು ಅಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಅವ ಆ ಎಲ್ಲೆಲ್ಲಿ ಹೂತಿದ್ದಾನೆ ಎನ್ನುವುದನ್ನು ಅವನು ತೋರಿಸ್ಕೊಳ್ಬೇಕು. ಅದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗ ದಾಖಲಾಗಿರುವಂತಹ ಪ್ರಕರಣಕ್ಕೆ ತನಿಖೆಯ ಭಾಗವಾಗಿ ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಬೇಕು. ಇಂತಿಂತಲ್ಲಿ ಒಂದು ಡೆಡ್ ಬಾಡಿ ಹೂತಿದ್ದಾನೆ ಅಂತ ಅವನು ಮಾಹಿತಿ ಕೊಡ್ತಾ ಇದ್ದಾನೆ. ಆದ್ದರಿಂದ ಆ ಡೆಡ್ ಬಾಡಿಯನ್ನು ಅಲ್ಲಿಂದ ಎಕ್ಸಿಟ್ ಮಾಡ್ಲಿಕ್ಕೆ, ಹೊರ ತೆಗಿಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಅನುಮತಿ ಕೊಡಬೇಕು. ನ್ಯಾಯಾಲಯ ಅನುಮತಿ ಕೊಡದೆ ನೀವು ಊತದ್ದನ್ನು ತೆಗಿಲಿಕ್ಕೆ ಆಗಲ್ಲ. ಈಗ ನಾವೇ ತೆಗಿಲಿಕ್ಕೆ ಆಗುದಿಲ್ಲ, ನಾವೇ ಊತು ನಾವೇ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರೊಸೀಜರ್ ಇದೆ. ತಹಶೀಲ್ದಾರ್ ಸ್ಪಾಟಿಗೆ ಬರಬೇಕು. ತಹಶೀಲ್ದಾರ್, ತಾಲೂಕು ದಂಡಾಧಿಕಾರಿಗಳು, ಇಲ್ಲ ಇದು ವಿಭಾಗೀಯ ದಂಡಾಧಿಕಾರಿಗಳು ಅಂದ್ರೆ AC, ಅವರು ಸ್ಪಾಟಿಗೆ ಬರಬೇಕು. ಅವರು ಮಾಜರು ಮಾಡಬೇಕು, ಅವರು ಇನ್ಕ್ವೆಸ್ಟ್ ಮಾಡಬೇಕು. ಅದ ನಂತರ ಅದನ್ನು ಮೇಲೆತ್ತಬೇಕು. ಅದ ನಂತರ ಅಲ್ಲಿ ಆ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಬೇಕು ಸರ್ಕಾರಿ ವೈದ್ಯರು. ಅದ ನಂತರ ಅದರಲ್ಲಿ ಯಾವುದೆಲ್ಲ ಅಂಶಗಳಿದೆ ಅದನ್ನೆಲ್ಲ ವಿಧಿವಿಜ್ಞಾನ ಪ್ರಯೋಗಕ್ಕೆ ಕಳಿಸುವಂತದ್ದು ಇದೆ. ಅದರಿಂದಾಗಿ ಒಬ್ಬ ಹೇಳಿದ ಅಂತ ಹೇಳಿದ ಕೂಡಲೇ ಅದನ್ನು ಏಕಾಏಕಿ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇದೆ. ಯಾವುದಕ್ಕೂ ಒಂದು FIR ಆಗಬೇಕು. ಈಗ ಈ FIR ಆಗಿದೆ 211 ಅಲ್ಲಿ, ಈ FIR ಒಂದು ಆಗಿದೆ. ಆ FIR ನಲ್ಲೇ ತನಿಖೆಯನ್ನು ಮುಂದುವರಿಸುವುದು. ಒಂದು FIR ಆಗದೆ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಆ FIR ಅಲ್ಲಿ ಅವರು ಬೇಕಾದ್ರೆ 100 ಅಲ್ಲ 500 ಡೆಡ್ ಬಾಡಿಗಳನ್ನು ಬೇಕಾದ್ರೆ ಎಕ್ಸಿಟ್ ಮಾಡಬಹುದು. ಅದೇ FIR ಅಲ್ಲಿ, ಅದೇ ಕ್ರೈಮ್ ನಂಬರ್ ಅಷ್ಟು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಾಗಿ ಅದನ್ನು ಎಕ್ಸಿಟ್ ಮಾಡ್ಬೇಕೆ ಹೊರತು ಸಾಕ್ಷಿ ನಾಶ ಏನು ಆಗ್ಲಿಕ್ಕೆ ಸಾಧ್ಯ ಇದೆ ಸರ್? ಸಾಕ್ಷಿ ನಾಶ ಅಂತ ಅಲ್ಲ, ಅದು ಸಾಕ್ಷಿ, ಅದ್ರಲ್ಲಿ ನಾಶ ಮಾಡುವಂತದ್ದಿಲ್ಲ. ಈಗ ಅದರಲ್ಲಿ ಸಾಕ್ಷಿ. ಈಗ ನಿನ್ನೆ ದೂರುದಾರ ಬರುವಂತ ಸಂದರ್ಭದಲ್ಲಿ ಆತ ಒಂದು ತಲೆಬುರುಡೆ ಮತ್ತು ಒಂದು 3 ಮೂಳೆಗಳನ್ನು ತಂದಿದ್ದಾನೆ ಎನ್ನುವಂತ ಮಾಹಿತಿಗಳಿವೆ. ಕ್ಲಾರಿಟಿ ಇಲ್ಲ, ಅದನ್ನು ಯಾರು ಅಧಿಕೃತವಾಗಿ ಸ್ಪಷ್ಟಪಡಿಸಲಿಲ್ಲ. ಆದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಅದನ್ನ ಮಹಜರು ಮಾಡಿದ್ದಾರೆ ಅಂತ ಆಗುವಾಗ ಅಂತದೊಂದು ಸ್ವತ್ತುಗಳು ಇದೆ ಅಂತ ಅರ್ಥ. ಈಗ ಆ ತಲೆಬುರುಡೆ ಎಲ್ಲಿದ್ದು, ಆ ಬುರುಡೆ ಯಾರದ್ದು, ಮುಖ್ಯವಾಗಿ ತನಿಖೆಯಲ್ಲಿರುವಂತದ್ದು, ಅದು ತನಿಖೆಗೆ ಒಳಪಡುವಂತ. ಹೇಗೆ ಅವರು ತಗೊಂಡು ಬಂದ್ರು ಅದೆಲ್ಲ ಅದು ಎಲ್ಲಿ ಅವನಿಗೆ ಸಿಕ್ಕಿತು, ಅದನ್ನು ಅವ ಎಲ್ಲಿ ಊತಿಟ್ಟಿದ್ದ, ಅದನ್ನು ಆತ ಯಾವ ರೀತಿಯಲ್ಲಿ ತೆಗೆದ, ಅದಕ್ಕೆ ಪರ್ಮಿಷನ್ ಕೊಟ್ಟವ ಯಾರು, ಯಾವ ಆದೇಶದ ಪ್ರಕಾರ ಅದನ್ನು ಎಕ್ಸಿಟ್ ಮಾಡಿದೆ, ಇದೆಲ್ಲವೂ ತನಿಖೆಯ ಒಂದೊಂದು ಅಂಶಗಳು. ಒಂದು ವೇಳೆ ಆತನಿಗೆ ಕಾನೂನಿನ ಅರಿವಿಲ್ಲ, ಕಾನೂನಿನ ಜ್ಞಾನ ಇಲ್ಲ ಅಂತ ಇಟ್ಕೊಂಡ್ರು, ಇಂತಹ ಒಂದು ಹಲವು ಪ್ರಕರಣಗಳಿವೆ. ಅದಕ್ಕೆ ಒಂದು ಸಾಕ್ಷಿಯಾಗಿ ನಾನು ಒಂದನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದರಿಂದ ಆತನನ್ನು ನಾವು ಕಲ್ಪ್ರಿಟ್ ಅಂತ ಹೇಳಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆತ ಒಬ್ಬ ಸಾಕ್ಷಿದಾರ ಅಷ್ಟೇ. ಆದ್ದರಿಂದ ಆತ ಕೊಟ್ಟದ್ದನ್ನು ನಾವು ಇವರು ತನಿಖೆಗೆ ಒಳಪಡಿಸಬೇಕು, ತನಿಖೆಗೆ ಒಳಪಡಿಸ್ತಾರೆ. ಈಗ ಆ ಮೂಳೆಗಳಲ್ಲಿ ಉಳಿದ ಅಂಶಗಳು ಎಲ್ಲಿದೆ? ಈಗ ತಲೆಬುರುಡೆ ಸಿಕ್ಕಿದೆ, ಎದೆಗೂಡು ಎಲ್ಲಿದೆ,
3 ಮೂಲೆಗಳು ಸಿಕ್ಕಿದೆ, ಬಾಕಿ ಮೂಲೆಗಳು ಎಲ್ಲಿವೆ ಇದರ ಬಗ್ಗೆಯೂ ತನಿಖೆ ಆಗಬೇಕು. ಆದ್ದರಿಂದಾಗಿ ಆತನನ್ನೇ ಕರ್ಕೊಂಡು ಹೋಗಿ ಅದು ಎಲ್ಲಿ ಸಿಕ್ಕಿದೆ ಅಂತ ಹೇಳಿ ತನಿಖೆ ಮಾಡಬೇಕು. ಮತ್ತೆ ಅದರ ರಿಮೈನ್ ಪಾರ್ಟ್ಸ್, ಉಳಿಕೆ ಭಾಗಗಳು ಎಲ್ಲಿ ಇದೆ ಅದನ್ನು ಪತ್ತೆ ಹಚ್ಚಬೇಕು. ಮತ್ತೆ ಅದನ್ನು ಮಾಡಬೇಕು. ಅದು ಎಷ್ಟು ವರ್ಷದ ಹಿಂದಿತ್ತು, ಅದು ಎಷ್ಟು ವರ್ಷದ ಹಿಂದಿತ್ತು, ಅದು ಯಾರದ್ದು, ಮುಖ್ಯವಾಗಿ ಅದು ಯಾರದ್ದು ಎನ್ನುವುದನ್ನು ತನಿಖೆಯಲ್ಲಿ ಕಂಡುಕೊಳ್ಳುವುದು. ಕೆಲವು ವರ್ಷಗಳ ಹಿಂದೆ ಅಂದರೆ 1950ರ ದಶಕದಲ್ಲಿ ಇದೇ ಬಜ್ಪೆಯ ಪೆರ್ಮುದೆಯಲ್ಲಿ ಒಂದು ತಲೆಬುರುಡೆ ಸಿಕ್ಕಿತ್ತು. ಕೇವಲ ಒಂದು ತಲೆಬುರುಡೆ. ಆ ತಲೆಬುರುಡೆಯನ್ನೇ ಇಟ್ಕೊಂಡು ಆಗಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆ ರಾಮಯ್ಯ ರೈಗಳು ಅಂತೇಳಿ ಅವರು ತನಿಖೆ ಮಾಡಿದ್ರು. ಮತ್ತೆ ದೇಹದ ಬೇರೆ ಬೇರೆ ಭಾಗಗಳು ಸಿಕ್ಕಿತ್ತು, ಸಿಗ್ಲಿಲ್ಲ ಅಂತೇಳಿ. ಅದು ಯಾರ್ದು ಏನು ಅಂತದ್ದು ಗೊತ್ತಿಲ್ಲ. ಅದರ ಸೀರಿಯಸ್ ಆಗಿ ತನಿಖೆ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಆರೋಪಿಗಳನ್ನೆಲ್ಲ ಪತ್ತೆ ಹಚ್ಚಿದ್ರು. ಆಗ ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದವನು ಪೆರಿಸ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದ ಕಳ್ಳ, ಅಷ್ಟು ದೊಡ್ಡ ಹೆಸರು ಇದ್ದವನು. ಅವನನ್ನು ಅವರು ಬಂಧಿಸಿದ್ರು. ಈಗಲೂ ನೀವು ಮಂಗಳೂರು ಕಾರಾಗೃಹವನ್ನು ನೋಡುವುದು ಅಂತಂದ್ರೆ ಅದರ ಸೈಡ್ನ ಗೋಡೆ ಒಂದಿದೆಯಲ್ಲ, ಆ ಗೋಡೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲಿ 4 ಕಲ್ಲುಗಳನ್ನು ನಂತರ ಕಟ್ಟಿದಾಗಿದೆ. ಮೊದಲ ಗೋಡೆಗೆ ಅಲೆ ಗೋಡೆಗೆ 4 ಕಲ್ಲುಗಳನ್ನು ಕಟ್ಟಿ ಎತ್ತರಿಸಿದ್ದಾರೆ. ಯಾಕಂದ್ರೆ ಆ ಜೈಲಿನಿಂದ ಆರಿ ತಪ್ಪಿಸಿಕೊಂಡಂತಹ ಕೈದಿ ಅವ, ಆಯ್ತಾ. ಅದ ನಂತರ ಜೈಲಿನ ಗೋಡೆಯನ್ನು ಎತ್ತರಿಸಿದ್ರು. ಅದೇ ಆ ತಲೆಬುರುಡಿಯ ಆಧಾರದಲ್ಲಿ ಅಷ್ಟು ದೊಡ್ಡ ಕೊಲೆ ಪ್ರಕರಣವನ್ನು ರಾಮಯ್ಯ ರೈಗಳು ಪತ್ತೆ ಹಚ್ಚಿದ್ರು. ಅದಕ್ಕೊಂದು ಅವರೊಂದು ಕಾದಂಬರಿಯನ್ನೇ ಬರೆದಿದ್ರು, ಟೇಲ್ ಟೆಲ್ ಟೀತ್ ಅಂತ ಹೇಳಿ, ಹಲ್ಲು ಹೇಳಿದ ಕತೆ ಅಂತ ಹೇಳಿ. ಅದನ್ನು ಮತ್ತೆ ಕೆದಂಬಾಡಿ ದತ್ತಪ್ಪರೈಗಳು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ತಲೆಬುರುಡೆ ಬಿಡಿಸಿದ ಕೊಲೆ ರಹಸ್ಯ ಅಂತೇಳಿ ತರಂಗ ವಾರಪತ್ರಿಕೆಯಲ್ಲಿ ಅದು ಧಾರಾವಾಹಿಯಾಗಿ ಬಂದಿತ್ತು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ವಾಸ್ತವವಾಗಿ 50ರ ದಶಕದಲ್ಲಿ ಮಂಗಳೂರಲ್ಲಿ ನಡೆದಂತ ಪ್ರಕರಣ ಅದು. ಆ ಸಂದರ್ಭದಲ್ಲಿ ಆರೋಪಿಗೆ ಕೈಕೋಳ ಎಲ್ಲ ಹಾಕಿಯೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ರು ಅವನಿಗೆ. ಯಾಕಂದ್ರೆ ಅವನು ಎಸ್ಕೇಪ್ ಆಗ್ತಾನೆ ಅಂತ ಕಾರಣಕ್ಕಾಗಿ ನ್ಯಾಯಾಧೀಶರ ಪರ್ಮಿಷನ್ ಇತ್ತು, ಇಲ್ಲದೆ ನ್ಯಾಯದ ಒಳಗೆ ಯಾರಿಗೆ ಕೈಕೊಳ್ಳ ಹಾಕಿ ಕರ್ಕೊಂಡು ಹೋಗುವಾಗಿಲ್ಲ. ಹಾಗೆ ಆ ರೀತಿಯಾಗಿ ಈ ಪ್ರಕರಣದಲ್ಲಿ ಈ ತಲೆಬುರುಡಿಯ ಸಹ ಅದೇ ರೀತಿ ತನಿಖೆ ಮಾಡಲಾಗ್ತಾ ಇದೆ. 50 ವರ್ಷ 75 ವರ್ಷಗಳ ಹಿಂದೆ ಯಾವ ರೀತಿ ತನಿಖೆ ಮಾಡಲಾಗಿತ್ತೋ ಅದೇ ರೀತಿ ಈ ತಲೆಬುರುಡಿಯನ್ನು ತನಿಖೆ ಮಾಡಲಾಗ್ತದೆ. ಆಗ ಈಗಿನ ಹಾಗೆ ಫೆಸಿಲಿಟಿಗಳು ಇಲ್ಲದ ಸಂದರ್ಭದಲ್ಲಿ ಅವರು ತನಿಖೆ ಮಾಡಿದ್ದಾರೆ ಬುದ್ಧಿವಂತರು. ಈಗ ಎಲ್ಲಾ ರೀತಿಯ ಫೆಸಿಲಿಟಿಗಳು ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳಿವೆ. ಅದರಿಂದಾಗಿ ಅದು ಇಂಥದ್ದೇ ತಲೆಬುರುಡೆ ಅಂತ ಗೊತ್ತಾದ ಮೇಲೆ ಅದನ್ನು ಕ್ಲಾರಿಫೈ ಮಾಡ್ತಾರೆ, ಹೌದಾ ಅಲ್ವಾ ಅಂತ ಹೇಳಿ. ಅದನ್ನು ಸೂಪರ್ ಇಂಪೋಸಿಗೆ ಮಾಡ್ತಾರೆ. ಅವನ ಫೋಟೋ ಕಲೆಕ್ಟ್ ಮಾಡ್ತಾರೆ, ಅದರ DNA ಟೆಸ್ಟ್ ಆಗುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಮಾಡಬೇಕು. ಮತ್ತು ಆ ಕೊಲೆಗೆ ನಿಖರವಾದ ಕಾರಣ ಏನಂತ ಪತ್ತೆ ಹಚ್ತಾರೆ. ಆ ಕಾರಣವನ್ನು ಪತ್ತೆ ಹಚ್ಚದಿದ್ದರೆ ಅದು ಕೊಲೆ ಅಂತ ಬಿಂಬಿಸಲ್ಪಡುವುದಿಲ್ಲ. ಆ ಸ್ಕಲ್ಲೇ ಇರ್ಬೋದು ಅದು. ಆ ಸ್ಕಲ್ಲಲ್ಲೇ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಒಳಪಡಿಸಿದಾಗ ಇದು ಎಷ್ಟು ಸಮಯದ ಹಿಂದೆ ಅದರ ಜೀವ ಕಣಗಳು ಜೀವ ಕಳೆದುಕೊಂಡಿದೆ ಎನ್ನುವುದು ಗೊತ್ತಾಗುತ್ತೆ. ಎಷ್ಟು ಸಮಯಗಳ ಹಿಂದೆ ಅಂತ. ಒಂದು ವರ್ಷದ ಹಿಂದೆಯಾ, 2 ವರ್ಷದ ಹಿಂದೆಯಾ, 3 ವರ್ಷದ ಹಿಂದೆಯಾ ಜೀವ ಕಳೆದುಕೊಂಡಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಜೀವ ಕಣಗಳು ಜೀವ ಕಳೆದುಕೊಳ್ಳಿಕ್ಕೆ ಕಾರಣಗಳೇನು ಎನ್ನುವುದು ಸಹ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಶ್ರುತಪಡ್ತದೆ. ಅಂತ ಸಂದರ್ಭದಲ್ಲಿ ಅದು ಸಹಜ ಸಾವು ಆಗಿದ್ದರೆ ಅದು ಸಹಜ ಸಾವು ಅಂತ ಬರುತ್ತೆ. ಕೊಲೆ ಅಂತ ಆದ್ರೆ ಕೊಲೆ ಅಂತ ಬರ್ತದೆ. ಅದರಿಂದ ಆ ವರದಿಯ ಆಧಾರದಲ್ಲಿ ಈ ಪ್ರಕರಣದ ತನಿಖೆ ಮುಂದುವರಿಯುತ್ತದೆ. ದೂರುದಾರರನ್ನ ಮುಸುಕಿ ಹಾಕಿಕೊಂಡು ಕರ್ಕೊಂಡು ಬರ್ತಾರೆ ಸರ್, ಇದು ಯಾಕಿರ್ಬೋದು ಅಂತ ನೋಡಿ. ದೂರುದಾರರು ನೇರವಾಗಿ ಬರ್ಬೋದಿತ್ತು ಒಂದು, ಅದಕ್ಕೆ ಕಾನೂನಿನ ಅನ್ವಯ ಅಡ್ಡಿ ಇಲ್ಲ, ಅವರು ಹೇಗೆ ಬೇಕಾದರೂ ಬರ್ಬೋದು.
ಅವರಿಗೆ ಪ್ರೊಟೆಕ್ಷನ್ ಬೇಕಿತ್ತು. ಅವರು ಯಾರಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗಬಾರದಿತ್ತು. ಸಾಕ್ಷಿದಾರರ ಪ್ರೊಟೆಕ್ಷನ್ ಕಾಯ್ದೆ ಅಡಿಯಲ್ಲಿ ಅವರ ಹೆಸರನ್ನು, ಅವರ ವಿಳಾಸವನ್ನು, ಅವರ ಇದನ್ನು ಡಿಸ್ಕ್ಲೋಸ್ ಮಾಡುವ ಹಾಗಿಲ್ಲ. ಅದು ಅವರ ವೈಯಕ್ತಿಕ ಬಯಕೆ, ಅವರ ಇಚ್ಛೆ. ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ ಇದನ್ನು ನೀವು ಬಹಿರಂಗಪಡಿಸುವಂತಿಲ್ಲ ಅಂತ ಹೇಳಿ. ಆದ್ದರಿಂದ ನ್ಯಾಯಾಲಯ ಸಹ ಅದಕ್ಕೆ ಸಂಬಂಧಪಟ್ಟಾಗೆ ಆದೇಶ ಮಾಡಿದೆ. ನಿಮಗೆ ಮ್ಯಾಜಿಸ್ಟ್ರೇಟ್ರ ಚೇಂಬರ್ನ ಒಳಗೆ ಹೋದ ನಂತರವೇ ಆತನ ಮುಸ್ಕನ್ನು ತೆಗೆಸಿರುವುದು. ಅಲ್ಲಿಂದ ಹೊರಗೆ ಕರ್ಕೊಂಡು ಬರುವ ಮೊದಲೇ ಅಲ್ಲಿ ಮುಸುಕು ಹಾಕಿ ಕರ್ಕೊಂಡು ಬಂದಿರುವುದು. ಆದ್ದರಿಂದ ನ್ಯಾಯಾಧೀಶರ ಎದುರು ಆತ ಮುಸುಕು ಹಾಕಿಕೊಂಡು ಕೂತಿರ್ಲಿಲ್ಲ. ನ್ಯಾಯಾಧೀಶರ ಅವನನ್ನ ಸ್ಪಷ್ಟವಾಗಿ ನೋಡಿದ್ದಾರೆ. ಅವರು ಹೇಳಿದ್ದನ್ನು ಅವರೇ ಸ್ವತಃ ದಾಖಲಿಸಿಕೊಂಡಿರು. ಮತ್ತೆ ಅದನ್ನು ಟೈಪ್ ಮಾಡಿದ್ದು ಮತ್ತೆ ಸೈಡಲ್ಲಿ ಇರೋ ಸ್ಟೆನೋಗ್ರಾಫರ್ ಆ ರೂಮ್ ಒಳಗೆ ಬೇರೆ ಯಾರನ್ನು ಅಲೋ ಮಾಡಲಿಲ್ಲ. ಇವರು ವಕೀಲರು ಕೇಳಿದ್ದಾರೆ, ನಾವು ವಕೀಲರು ಇರ್ಲಿಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಅದರಿಂದಾಗಿ ಹಾಗೆ ಅದಕ್ಕೆ ಬೇಕಾಗಿ ಅದನ್ನು ಮುಸ್ಕು ಹಾಕಿ ಕರ್ಕೊಂಡು ಹೋದದ್ದೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಯಾಕಂತ ಹೇಳಿದ್ರೆ ಆತ ಯಾರು, ಆತನೇ ಹೇಳಿಕೊಂಡಾಗೆ 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅಂತ ಹೇಳ್ತಾರೆ. ಅಂದರೆ ಸುಮಾರು 19 ವರ್ಷಗಳ ಕಾಲ ಆತ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದಂತ ವ್ಯಕ್ತಿ. ಆ ಸಂದರ್ಭದಲ್ಲಿ ನಾನು 100 ಮೃತದೇಹಗಳನ್ನ ಅಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿ ಸಾಮಾನ್ಯವಾಗಿ ಅವ ಹೇಳುವಂತ ಅವಧಿ ಹೇಳಿದ್ರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ರುದ್ರಭೂಮಿ ಇತ್ತು. ಶವಗಳನ್ನು ಹೂತು ಹಾಕುವಂತ ಸಂದರ್ಭ ಅದಾಗಿರ್ಲಿಲ್ಲ. ಸಾಮಾನ್ಯವಾಗಿ ದಹನಕ್ಕೆ ಅದರಲ್ಲಿ ಹೂತು ಹಾಕಿದ್ದಾರೆ ಅಂತ ಹೇಳಿದ ಕೂಡಲೇ ಅದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅಂತ ಲೆಕ್ಕ. ನೀವು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ, ಗುರುತು ಪತ್ತೆ ಹಚ್ಚಲಾಗದಂತಹ ಮೃತದೇಹಗಳನ್ನ ನೀವು ದಹನ ಮಾಡುವಂತಿಲ್ಲ. ನೀವು ಅದನ್ನು ಹೂತೆ ಹಾಕಬೇಕು. ಯಾವ ಧರ್ಮ ಆಗ್ಲಿ, ಯಾವ ಜಾತಿ ಆಗ್ಲಿ, ಯಾವ ಪಂಗಡ ಆಗ್ಲಿ, ಯಾವ ಸಮುದಾಯ ಆಗ್ಲಿ, ಅನ್ಐಡೆಂಟಿಫೈಡ್ ಅಂತ ಆದ್ರೆ ಅದನ್ನು ಹೂತು ಹಾಕಲೇಬೇಕು. ಸಾಮಾನ್ಯವಾಗಿ ಒಂದು ಮುಸ್ಲಿಂ ಧರ್ಮದ ಒಬ್ಬನ ಮೃತದೇಹ ಅಂತ ಆದ್ರೆ ಕೇವಲ ಆತನಿಗೆ ಸುನ್ನತ್ತಾಗಿದೆ ಎನ್ನುವಂತ ಐಡೆಂಟಿಟಿ ಸಿಕ್ಕಿದ್ರೆ ಸಂಬಂಧಪಟ್ಟ ಹತ್ತಿರದ ಮಸೀದಿಯ ಕಬರ್ಸ್ಥಾನದಲ್ಲಿ ಅದನ್ನು ಹೂತಾಕುವ ಕ್ರಮ ಇದೆ. ಆತನ ಮೇಲೆ ಕ್ರಿಶ್ಚಿಯನ್ ಧರ್ಮದ ಯಾವುದಾದ್ರೂ ಮಾರ್ಕ್ಗಳು ಕಂಡು ಬಂದ್ರೆ, ಎಲ್ಲಿಯಾದ್ರೂ ಒಂದು ಕ್ರಾಸ್ ಹಚ್ಚೆ ಹಾಕಿದ್ದ ಅಂತದ್ದು ಯಾವುದಾದ್ರೂ ಕಂಡು ಬಂದರೆ ಆತನು ಕ್ರಿಶ್ಚಿಯನ್ ಧರ್ಮದವನು ಆಗಿರಬಹುದು ಅಂತೇಳಿ ಭಾವಿಸಿದರೆ ಅಲ್ಲಿನ ಚರ್ಚಿನ ಅಧಿಕೃತರು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಚರ್ಚಿನ ರುದ್ರಭೂಮಿಯಲ್ಲಿ ದಫನ ಮಾಡಿದಂತೆ. ಯಾಕಂದ್ರೆ ಎರಡು ಧರ್ಮದಲ್ಲೂ ದಫನ ಮಾಡುವಂತ ಕ್ರಮ ಇರುವುದು. ಅರೆ ಹಿಂದೂ ಧರ್ಮದಲ್ಲಿ ದಫನವೂ ಮಾಡ್ತಾರೆ, ದಹನವೂ ಮಾಡ್ತಾರೆ. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮೃತದೇಹಗಳನ್ನು ದಹನ ಮಾಡುವುದು, ಸ್ಮಶಾನದಲ್ಲಿ ದಹನ ಕ್ರಿಯೆ ಮಾಡ್ತಾರೆ. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಮೃತದೇಹವನ್ನು ಹೂಳಬೇಕಾದಂತ ಪರಿಸ್ಥಿತಿ ಬಂದರೆ ಹೂಳ್ಲಿಕ್ಕಾಗಿಯೇ ಸ್ಮಶಾನದಲ್ಲಿ ಜಾಗಗಳಿವೆ. ಜಾಗ ರಿಸರ್ವ್ ಇಡ್ತಾರೆ. ನಿಮ್ಗೆ ಸ್ಮಶಾನ ಅಂತ ಹೇಳಿ ನಿಮ್ಗೆ ಒಂದು 10 ಸೆನ್ಸ್ ಜಾಗದಲ್ಲಿ ಒಂದು ಸ್ಮಶಾನ ಮಾಡ್ಲಿಕ್ಕಾಗತ್ತೆ. ಅದ್ರ ಸ್ಮಶಾನಕ್ಕೆ 1 ಎಕರೆ ಜಾಗ ಇಡುವುದು ಯಾಕೆ ಅಂತ ಹೇಳಿದ್ರೆ ಉಳಿದ ಜಾಗವನ್ನು ಇಂಥ ಕರ್ಮಗಳಿಗಾಗಿ ಮೀಸಲಿಡುವುದು ಅಂತ ಹೇಳಿ ಆದ್ರಿಂದಾಗಿ ಅದನ್ನು ಮಾಡ್ತಾರೆ. ಇದು ಸಹ ಅಷ್ಟೇ, ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಅಲ್ಲಿ ಹೂತು ಹಾಕಲಾಗಿದೆ. ಇವರು ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕರಾಗಿರುವುದರಿಂದ ಅವರು ಆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಕೆಲವು ದಿನಗಳ ಹಿಂದೆ ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ನಮ್ಮ ಹತ್ರ 1980ರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಮೃತದೇಹಗಳನ್ನು ಹೂಳಲಾಗಿದೆ ಎನ್ನುವಂತ ನಮ್ಮ ಹತ್ರ ಆಡಿಟ್ ರಿಪೋರ್ಟ್ ಇದೆ, ದಾಖಲೆ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ. ಆದ್ದರಿಂದಾಗಿ ನಾವು ಆ ದಾಖಲೆಗಳನ್ನು ಬಹಿರಂಗಪಡಿಸಲಿಕ್ಕೆ ಸಿದ್ಧರಿದ್ದೇವೆ. ನಮ್ಮಲ್ಲಿ ಯಾವುದು ಮುಚ್ಚುಮರೆ ಇಲ್ಲ. ಅಷ್ಟೂ ಮೃತದೇಹಗಳನ್ನ ಹೂತು ಹಾಕಿರೋದು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ. ಪೊಲೀಸರು ಕೇಸು ದಾಖಲಿಸಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದು ವಾರಿಸುದಾರರಿಲ್ಲದ ಶವ ಅಂತ ಹೇಳಿ
ಪಂಚಾಯತಿಗೆ ಬಿಟ್ಟು ಕೊಟ್ಟ ನಂತರ, ಅದರ ಮುಂದಿನ ಕಾರ್ಯಕ್ಕಾಗಿ ಪಂಚಾಯತಿಗೆ ಬಿಟ್ಟು ಕೊಟ್ಟ ನಂತರ ಪಂಚಾಯತ್ ಅದನ್ನು ಹೂತಿದೆ. ಅದಕ್ಕೆ ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕರನ್ನು ನಾವು ಬಳಸಿಕೊಂಡಿದ್ದೇವೆ. ಅವರಿಗೆ ನಾವು ಪಂಚಾಯತ್ನಿಂದ ಪೇಮೆಂಟ್ ಕೊಟ್ಟಿದ್ದೇವೆ. ಪೇಮೆಂಟ್ ಕೊಟ್ಟಿದ್ದೇವೆ. ಅದರಿಂದಾಗಿ ಅವರು ಇವತ್ತು ಏನು ಹೇಳ್ತಾ ಇದ್ದಾರೆ, ಅವರು ಏನು ಮಾಡಿದ್ದಾರೆ, ಅದಕ್ಕೆ ನಮ್ಮ ಹತ್ರವೂ ದಾಖಲೆಗಳಿವೆ. ದಾಖಲೆಗಳಿಲ್ಲದ ವಿಚಾರ ಅಲ್ಲ ಇದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆಗಳಿರಬೇಕು. UDR ಪ್ರಕರಣಗಳಾದ್ರೆ ಸ್ಟೇಷನ್ ನಲ್ಲಿ ಈ ದಾಖಲೆಗಳು ಡೆಸ್ಟ್ರಾಯ್ ಆಗಿದ್ದಾರೆ. ತಹಶೀಲ್ದಾರ ಕಚೇರಿಯಲ್ಲಿ ದಾಖಲೆಗಳಿರ್ತದೆ. 2016ರಿಂದ ಅಂದರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಸ್ತಿತ್ವಕ್ಕೆ ಬಂದ ನಂತರ ಆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಎಲ್ಲ UDR ಪ್ರಕರಣಗಳು ಮತ್ತು ಬೇರೆ ಕ್ರೈಮ್ ಪ್ರಕರಣಗಳ ದಾಖಲೆಗಳು ಇವೆ. ಅದು ಡೆಸ್ಟ್ರಾಯ್ ಆಗಲಿಲ್ಲ, ಇನ್ನು ಸಹ ಡೆಸ್ಟ್ರಾಯ್ ಆಗಲಿಲ್ಲ. ಇನ್ನೊಂದು ವರ್ಷದಲ್ಲಿ 2016ರ ದಾಖಲೆ 2016ರ ದಾಖಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನಾಗಿದೆ ಅದು ಡೆಸ್ಟ್ರಾಯ್ ಆಗುತ್ತೆ. ಅದು ವರ್ಷ ಡೆಸ್ಟ್ರಾಯ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳನ್ನು 12 ವರ್ಷಗಳ ಕಾಲ ಕಾಪಿಡ್ತಾರೆ, ಪ್ರಿಸರ್ವ್ ಮಾಡಿರ್ತಾರೆ. ದಾಖಲೆಗಳನ್ನು 12 ವರ್ಷಗಳ ಕಾಲ ಇಡ್ತಾರೆ. ಆ 12 ವರ್ಷಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಾದರೆ ನ್ಯಾಯಾಲಯದಲ್ಲಿ ಆ ಪ್ರಕರಣಗಳ ವಿಚಾರಣೆ ನಡೆದಿರ್ತದೆ. ಒಂದು ಶಿಕ್ಷೆ ಆಗಿರ್ತದೆ, ಇಲ್ಲದ್ರೆ ಎಕ್ಯೂಟ್ ಆಗಿರ್ತದೆ. ಅದರ ನಂತರ ಅದರ ಅಪೀಲ್ ಇರ್ತದೆ, ಅಪೀಲ್ ಮುಗಿದಿರ್ತದೆ. ಅದರ ಕಾನೂನು ಪ್ರೊಸೆಸ್, ನ್ಯಾಯಾಲಯದಲ್ಲಿ ನಡೆಯುವಂಥ ಕಾನೂನು ಪ್ರೊಸೆಸ್ ಮುಗಿದಿರ್ತದೆ. ಆದ್ದರಿಂದ ಆ ದಾಖಲೆಗಳನ್ನು 12 ವರ್ಷಗಳ ನಂತರ ಅವರು ಕಾಪಿಟ್ಕೊಳ್ತಾರೆ. 12 ವರ್ಷಗಳವರೆಗೆ ಕಾಪಿಡ್ತಾರೆ. 12 ವರ್ಷಗಳ ನಂತರ ಅದನ್ನು ಡೆಸ್ಟ್ರಾಯ್ ಮಾಡ್ತಾರೆ. ಮತ್ತೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಆರೋಪಿ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವನ ಮೇಲೆ ಚಾರ್ಜ್ ಶೀಟ್ ಆಗಿರ್ತದೆ. ನ್ಯಾಯಾಲಯ ಆತನ ಮೇಲಿನ ಪ್ರಕರಣವನ್ನು ವಿಂಗಡಿಸಿ ಉಳಿದ ಆರೋಪಿಗಳಿಗೆ ಶಿಕ್ಷೆ ವಿಧಿಸ್ತದ, ಎಕ್ವಿಟ್ ಮಾಡ್ತದೆ. ಬೇರೆ ಇವರನ್ನು ವಿಂಗಡಿಸಿ ಇಟ್ಟಿರ್ತದೆ ನ್ಯಾಯಾಲಯ. ಅವನ ಮೇಲೆ ವಿಚಾರಣೆಯನ್ನು ಬಾಕಿ ಇರ್ತಿರ್ತದೆ. ಅಂತಹ ಪ್ರಕರಣಗಳ ದಾಖಲೆಗಳನ್ನು ಇವರು 100 ವರ್ಷ ಆದ್ರೆ ಇಟ್ಟುಕೊಳ್ಳೇಬೇಕು. ಆ LPC ಕೇಸು ಮುಗಿಯುವವರೆಗೆ ಅಂತ ದಾಖಲೆಗಳು ಇರ್ತದೆ ಪೊಲೀಸ್ ಠಾಣೆಯಲ್ಲಿ. ಎಲ್ಲ ಪೊಲೀಸ್ ಸ್ಟೇಷನ್ ಅಂತಗಳು. ಮತ್ತೆ UDR ಪ್ರಕರಣಗಳ ಇದು ಎಲ್ಲವೂ ಇವರು ಈಗ 100ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಅಂತ ಹೇಳ್ತೇವಲ್ಲ, ಇದು 100ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಅಲ್ಲವೇ ಅಲ್ಲ. ಕೊಲೆ ಪ್ರಕರಣಗಳು ಅಲ್ಲವೇ ಅಲ್ಲ. ಇದು ಎಲ್ಲವೂ ಅಸ್ವಾಭಾವಿಕ ಮರಣದ. ಈಗ ಸಾಕ್ಷಿದಾರ ಏನಿದ್ದಾರೆ ಅವ್ರು ಹೇಳಿದಾರಲ್ವ, ಈಗ 100ಕ್ಕೂ ಹೆಚ್ಚು ಏನು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ. ಸೊ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇವ್ರ ಮೇಲೇನೆ ಕೇಸ್ ಆಗುವಂತ ಚಾನ್ಸಸ್ ಇದೆಯಾ ಸರ್? ಅಲ್ಲ, ಈಗ ಅವರು ಸಾಕ್ಷಿದಾರರಾಗಿರುವುದು ನಮ್ಮ ಮುಂದೆ. ಓಕೆ, ಆಯ್ತಾ? ಅವರು ಆ ಸಂದರ್ಭದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಯಾರ ಸೂಚನೆ ಅನ್ವಯ? ಗ್ರಾಮ ಪಂಚಾಯತ್ ಸೂಚನೆ ಅನ್ವಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ಸಂಬಳ ತಗೊಂಡಿದ್ದಾರೆ. ಅವರು ಅದನ್ನು ಹೇಳಿದ್ದಾರೆ ಅಷ್ಟೇ, ನಾನಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿ. ಈಗ ಆ ಹೂತಿಟ್ಟದನ್ನು ಅವ್ರು ತೋರಿಸ್ತಾರೆ, ಇಂತಲ್ಲಿ ನಾನು ಹೂತಿದ್ದೇನೆ ಅಂತ ಹೇಳಿ. ಈಗ ನಿಮ್ಗೆ ಸಂಶಯ ಇರುವುದೇನು, ಅದು ಕೊಲೆಯ ಅಥವಾ ಆತ್ಮಹತ್ಯೆಯ ಅಸ್ವಾಭಾವಿಕ ಮರಣ ಅನ್ನೋದಲ್ವ ನಿಮ್ಗೆ ಸಂಶಯ ಇರುವುದು? ಅದು ತನಿಖೆಯಲ್ಲಿ ಬರ್ಬೇಕಲ್ಲ, ಅದು ತನಿಖೆ ಆಗ್ಲಿ. ಆಲ್ರೆಡಿ ಆ ಪ್ರಕರಣದ ಆ ಮೃತದೇಹದ ಪೋಸ್ಟ್ಮಾರ್ಟಮ್ ಆಗಿದ್ರೆ ಅದರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇರ್ತದೆ, ಅದರ ಫೈನಲ್ ರಿಪೋರ್ಟ್ ಇರ್ತದೆ. ಪೊಲೀಸ್ ಸ್ಟೇಷನ್ ಅಲ್ಲಿ 12 ವರ್ಷಗಳ ಹಿಂದಿದ್ದಾದ್ರೆ ಡೆಸ್ಟ್ರಾಯ್ ಆಗಿದೆ ಅಂತ ಇಟ್ಕೊಳ್ಳಿ, ತಾಲೂಕು ಆಫೀಸಲ್ಲಿದೆ. UDR ಪ್ರಕರಣದ ಅಂತಿಮ ವರದಿ ಹೋಗೋದು ತಾಲೂಕು ಆಫೀಸಿಗೆ, ಕೋರ್ಟಿಗೆ ಅಲ್ಲ. UDR ಪ್ರಕರಣದ ಅಂತಿಮ ವರದಿ ಹೋಗೋದು ತಾಲೂಕು ಆಫೀಸಿಗೆ ಹೊರತು ಕೋರ್ಟಿಗೆ ಅಲ್ಲ. ಅದು ಇರ್ತದೆ, ಆ ದಾಖಲೆಯನ್ನು ತೆಗೀರಿ. ಅದರಿಂದಾಗಿ ಈ ಪ್ರಕರಣದ ಸಮಗ್ರ ತನಿಖೆ ಅಂತ ಇಲ್ಲ, ಇರುವ ದಾಖಲೆಗಳ ಮೇಲೆ ತನಿಖೆ ಮಾಡೋದು. ಈಗ ಇಂತಹ ಸಂದರ್ಭದಲ್ಲಿ ಅಲ್ಲಿ ಪೋಸ್ಟ್ಮಾರ್ಟಮ್ ಪೊಲೀಸ್ ಕೇಸ್ ಆಗದೆ, ಪೋಸ್ಟ್ ಮಾರ್ಟಮ್ ಆಗದೆ ಯಾವುದಾದರೂ ಹೆಣಗಳನ್ನು ಹೂತಿಟ್ಟಿದ್ದಾರಾ ಎನ್ನುವ ಅಂಶವು ಬಯಲಾದರೆ ಆಗ ಇಡೀ ಪ್ರಕರಣ ಇನ್ನೊಂದು ಮಜಲಿಗೆ ಸಿಗ್ತದೆ. ಸ್ವತಃ ಈಗ ದೂರುದಾರ ಏನಿದ್ದಾರೆ ಅವರೇ ಭಾಗಿಯಾಗಿದ್ದಾರೆ ಎನ್ನಲಾದಂತ ಒಂದು ಸಂಶಯಾಸ್ಪದ ಪ್ರಕರಣವೂ ಇದೆ. ಅದು ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಹೇಳಿ ಸ್ಥಳೀಯರ ಮಾಹಿತಿಯೂ ಇದೆ. ಅದು ಒಂದು ವೇಳೆ ಆ ಪ್ರಕರಣವನ್ನು ಇದೇ ದೂರುದಾರ ಪೊಲೀಸ್ 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಅದರ ಬಗ್ಗೆಯೂ ತನಿಖೆ ಆಗ್ತದೆ. ಅದರ ಬಗ್ಗೆಯೂ
ತನಿಖೆ ಆಗ್ತದೆ. ಆ ಮೃತದೇಹವನ್ನು ಡಿಗ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅದನ್ನು ಪುನಃ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಕರೆಕ್ಟ್. ಅದರ ಐಡೆಂಟಿಫೈ ಆಗಬೇಕು. ಯಾಕಂದ್ರೆ ಆ ಸಂದರ್ಭದಲ್ಲಿ ಅದು ಐಡೆಂಟಿಫೈ ಆಗಿರ್ಲಿಲ್ಲ ಯಾರು ಏನು ಅಂತ ಹೇಳಿ. ಅದರಿಂದಾಗಿ ಆ ರೀತಿಯಾಗಿ ಇದರ ತನಿಖೆ ಮುಂದುವರಿದೆ. ಅದರಿಂದ ಪ್ರತಿಯೊಂದು ಕಡತವನ್ನು ಸಹ ಸಪರೇಟ್ ಆಗಿ ಮಾಡುವಾಗ ಇಲ್ಲ, ಅಗತ್ಯ ಇಲ್ಲ. ಯಾಕಂದ್ರೆ ಇವರು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಇದೆ, ಅಲ್ಲಿ ಕೇಸು ದಾಖಲಾಗಿದ್ದರೆ, ಅದರ ತನಿಖೆ ಆಗಿದ್ದರೆ, ಅಂತಿಮ ವರದಿ ಸಲ್ಲಿಸಿದ್ದಾರೆ, ಅಂತಿಮ ವರದಿ ಏನಂತ ನೋಡ್ತಾರೆ. ಇದು UDR ಅಂತಿಮ ವರದಿ ಆಗಿದೆ ಇದ್ರೆ ಅದನ್ನು ಡಿಗ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಒಂದು ವೇಳೆ ಅಂತಿಮ ವರದಿ ಆಗದೆ ಇದ್ದಲ್ಲಿ ಅದನ್ನು ಡಿಗ್ ಮಾಡಬೇಕಾದಂತ ಅನಿವಾರ್ಯತೆ ಇದ್ದಲ್ಲಿ ಡಿಗ್ ಮಾಡ್ತಾರೆ. ಒಂದು ವೇಳೆ ಪೋಸ್ಟ್ ಮಾರ್ಟಮ್ ಆದಂತಹ ಮೃತದೇಹವನ್ನು ಎರಡನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡುವ ಅಗತ್ಯ ಇರುವುದಿಲ್ಲ. ಹಾಗಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಎರಡನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಂತ ನಿದರ್ಶನಗಳಿವೆ. ಸೆಕೆಂಡ್ ಒಪಿನಿಯನ್ಗೆ FSL ತಜ್ಞರು ವೈದ್ಯರು ಏನಿದ್ದಾರೆ ಅವರಿಂದ ಪೋಸ್ಟ್ ಮಾರ್ಟಮ್ ಮಾಡಿಸಿದಂತ ಉದಾಹರಣೆಗಳಿವೆ. ಯಾಕಂತ ಹೇಳಿದ್ರೆ ಅದು ಕಾಂಪ್ಲಿಕೇಟೆಡ್ ಅಂತ ಹೇಳಿ. ದಲಿತ ಚಳವಳಿಯ ಮುಖಂಡರ ಮೃತದೇಹವನ್ನು ಒಮ್ಮೆ ಪೋಸ್ಟ್ ಮಾರ್ಟಮ್ ಆಗಿ ಹೂಳಲಾಗಿತ್ತು, ಅದರ ನಂತರ ಮತ್ತೆ ಅದನ್ನು ಡಿಗ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಲಾಯಿತು. ಯಾಕಂದ್ರೆ ಅವರ ಪೈಕಿಯವರಿಗೆ ಸಂಶಯಗಳು ಇತ್ತು. ಅದರಿಂದಾಗಿ ಅದು ಪುನಃ COD ತನಿಖೆಗೆ ಹೋಗಿತ್ತು. ಅವರು ಪುನಃ ಅದನ್ನು ಡಿಗ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದರಿಂದಾಗಿ ಒಂದು ಮೃತದೇಹವನ್ನು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಬಾರದಂತ ಏನಿಲ್ಲ. ಸೆಕೆಂಡ್ ಒಪಿನಿಯನ್ ಪಡಿಬಹುದು. ಈ ಪ್ರಕರಣದಲ್ಲೂ ಇಷ್ಟೇ ಆಗುವುದು ಅಷ್ಟೇ ಹೊರತು ಮತ್ತೆ ಇದರಲ್ಲಿ ಯಾರನ್ನು ನೇಣು ಹಾಕುವಂತಹ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯತೆಗಳು ಕಡಿಮೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೋಗ್ಬೋದು ಸರ್, ಇದ್ರದ್ದು ತೀರ್ಪೆಲ್ಲ? ತೀರ್ಪು ಅಂತಲ್ಲ, ಸುರಿಗೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಈಗ ಇರುವಂತಹ ಒಂದು ತಲೆಬುರುಡೆ ಇದೆಯಲ್ಲ, ಒಂದು ಮೂಳೆ ಇದೆಯಲ್ಲ, ಅದರ FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ಮೇಲೆ ಆ FSL ರಿಪೋರ್ಟ್ನ ಆಧಾರದಲ್ಲಿ ಈಗ ಯಾರು ದೂರುದಾರರಿದ್ದಾರೆ ಅವರ ತನಿಖೆಯನ್ನು ಮತ್ತೊಮ್ಮೆ ಮಾಡ್ತಾರೆ ಆ FSL ರಿಪೋರ್ಟ್ನ ಆಧಾರದಲ್ಲಿ. ಯಾಕಂದ್ರೆ ಇದು ಯಾರದ್ದು ಅಂತ ಹೇಳಿ ಐಡೆಂಟಿಫೈ ಆಗಬೇಕು. ಈಗ ಅದು ಒಬ್ಬಂದು ಅಂತ ಹೇಳಿ ಐಡೆಂಟಿಫೈ ಆಯ್ತು ಅಂತ ಹೇಳಿ ಐಡೆಂಟಿಫೈ ಅದು ಹೌದಾ ಅಲ್ವಾ ಅಂತ ಆಗಬೇಕು. ಅವನು ಯಾರು, ಅವನ ಮನೆಯವರು ಯಾರು, ಅದನ್ನು ಯಾಕೆ ಅವರು ಊತಿಟ್ರು, ಇದು ತನಿಖೆ ಆಗಬೇಕು. ಆಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಅವ್ರ ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯದಿಂದ ಇದ್ರು, ತೀರಿಕೊಂಡ್ರು, ನಾವು ನಮ್ಗೇನು ಸಂಶಯ ಇರಲಿಲ್ಲ, ನಾವು ಕೊಂಡೋಗಿ ಊತು ಹಾಕಿದ್ದೇವೆ, ಮತ್ತೆ ನಾವು ಅದರ ಕರ್ಮಾದಿ ಕ್ರಿಯೆಗಳನ್ನೆಲ್ಲ ಮಾಡಿದ್ದೇವೆ ಅಂತ ಹೇಳಿಬಿಟ್ರೆ ಅದ್ರಲ್ಲಿ ನಮಗೇನು ಸಂಶಯ ಇಲ್ಲ ಅಂತ ಅವರು ಹೇಳಿದ್ರೆ ಆ ತನಿಖೆ ಅಲ್ಲಿಗೆ ಮುಗೀತದೆ. ಆದ್ರಿಂದಾಗಿ ಈ ತಲೆಬುರುಡೆಯ ಕಥೆಯು ಮುಗೀತದೆ ಅಲ್ಲಿಗೆ. ಎಲ್ಲಾ ತಲೆಬುರುಡೆಗಳ ಕಥೆ ಮುಗಿಯುವುದು ಹೀಗೆ. ಯಾಕಂತ ಹೇಳಿದ್ರೆ ಈಗ ದೂರುದಾರ ಹೇಳಿರುವಂತಹ 100ಕ್ಕೂ ಹೆಚ್ಚು ಕೊಲೆಗಳು ಅಂತೇಳಿ, ಇದು 100ಕ್ಕೂ ಹೆಚ್ಚು ಕೊಲೆಗಳು ಅಲ್ಲ. ಇದರಲ್ಲಿ ಅಸ್ವಾಭಾವಿಕ ಮರಣಗಳೇ ಜಾಸ್ತಿ, ನೀರಲ್ಲಿ ಬಿದ್ದವುಗಳು ಎಲ್ಲ ಮರಣಗಳು, ಮೃತದೇಹಗಳು ಇರುವಂತದ್ದು. ಅದನ್ನು ಆ ರೀತಿಯಾಗಿ ಅಲ್ಲಿ ದಫನ ಮಾಡಲಾಗಿದೆ. ನೀವು ದಫನ ಮಾಡಿದಾರೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಆ ಸಂಶಯ ಬರಬೇಕು. ಯಾಕಂದ್ರೆ ದಫನ ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಸಾಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ ಅಂತ ಅರ್ಥ. ಅದರಲ್ಲಿ ಯಾವುದೋ ಒಬ್ಬರನ್ನು ಕೊಲೆ ಮಾಡಿ ಸಾಕ್ಷ್ಯವನ್ನು ನಾಶಪಡಿಸಬೇಕು ಅಂತಿದ್ರೆ ಅದನ್ನು ಯಾರು ದಫನ ಮಾಡುವುದಿಲ್ಲ, ಅದನ್ನು ದಹನ ಮಾಡ್ತಾರೆ. ದಫನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಅರ್ಥ. ಧನ್ಯವಾದಗಳು ಸರ್, ನಮ್ಮ ಜೊತೆ ಇಷ್ಟೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ವಿಚಾರ. ಮುಂದೆ ಇನ್ನಷ್ಟು ಸುದ್ದಿನ ನಿಮ್ಗೋಸ್ಕರ ತಗೊಂಡು ಬರ್ತೀವಿ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Mart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಪಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾಂತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ್ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲೆಗಳ ಸೊಲ್ಮೆಲು ಆಶೀರ್ವಾದ 2.0 ಯಾಲ್ನ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದ್ಯಾ. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.